ತುಳುನಾಡಿನಲ್ಲಿ ಅವರ ಕಾಮಿಡಿ ನಟನೆಗೆ ಫಿದಾ ಆಗದವರಿಲ್ಲ. ಇವರು ಜಸ್ಟ್ ಮಾತಾಡಿದ್ರು ಅದರಲ್ಲೂ ಕಾಮಿಡಿ. ಇವರ ವಾಯ್ಸ್ಗೆನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಇಂತಹ ಒಬ್ಬ ಖ್ಯಾತ ಕಲಾವಿದ ಕೇವಲ ನಟನೆ ಮಾತ್ರವಲ್ಲದೆ ಸ್ವಂತ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾರವರು? ಅವರು ನಡೆಸ್ತಾ ಇರೋ ಉದ್ಯಮವಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಒಬ್ಬ ಕಲಾವಿದ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅನ್ನುವುದನ್ನ ತುಳುನಾಡಿನ ಖ್ಯಾತ ಕಾಮಿಡಿ ನಟ ವಿಸ್ಮಯ್ ವಿನಾಯಕ್ ಸಾಧಿಸಿ ತೋರಿಸಿದ್ದಾರೆ. ಒಬ್ಬ ಕಲಾವಿದನಾಗಿದ್ದು ಸಂಜೆಯ ವೇಳೆಗೆ ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗೂ ವಿಸ್ಮಯ್ಸ್ ಬಯ್ಯದ ಬಡವು ಅನ್ನೋ ಅಟ್ರಾಕ್ಟಿವ್ ಟೈಟಲ್ ಅನ್ನ ಇಡೋ ಮೂಲಕ ಗ್ರಾಹಕರನ್ನ ಸೆಳೆತಾ ಇದ್ದಾರೆ. ಇಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್ ನಿಂದ ತಯಾರಿಸಿದ ಲೆಗ್ ಲೆಮನ್ ಅಂದ್ರೆ ತುಂಬಾನೇ ಫೇಮಸ್. ಇದರ ತವಾ ಫ್ರೈ ಸವಿಯಲೆಂದೇ ಹಲವಾರು ಗ್ರಾಹಕರು ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ. ಶನಿವಾರದ ದಿನ ಇಲ್ಲಿ ಟೇಸ್ಟಿ ಬಿರಿಯಾನಿ, ಬುಧವಾರದಂದು ಮರುವಾಯ್ ಪುಂಡಿ ಜೊತೆಗೆ ವಾರದ ಪ್ರತಿದಿನವೂ ಚಿಕನ್ ಪಾಲಕ್, ಚಿಕನ್ ಪೆಪ್ಪರ್, ಚಿಕನ್ ಪುಳಿಮುಂಚಿ, ಚಿಕನ್ ತವಾ ಫ್ರೈ, ಟೈಸನ್ ಕೋಳಿ ಸುಕ್ಕ, ನೀರು ದೋಸೆ, ಕೋಡಿ ರೊಟ್ಟಿ, ಚಪಾತಿ ಹೀಗೆ ವಿವಿಧ ರೀತಿಯ ಟೇಸ್ಟಿ ಫುಡ್ಗಳು ಲಭ್ಯವಿದ್ದು ಇದನ್ನ ಸವಿಯಲು ಫುಡ್ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಮೂಲು ಎಂಕ್ಲು ಬಿರಿಯಾನಿ ಮಲ್ಪ ಆ್ಯಂಡ್ ಬುಧವಾರ ನಾರ್ಮಲಿ ಮರ್ವಾಯಿ ಪುಂಡಿ, ಸೊ ಬಾಕಿ ದಿನ ಹನಿ ಚಿಲ್ಲಿ ರೈಸ್ ಬೌಲ್ ಆ್ಯಂಡ್ ಚಪಾತಿ ಸೀಕ್ ರೋಲ್. ಬೊಕೊಂಜಿ ಸ್ಪೆಷಲ್ ಇಂಜ ಚಿಕನ್ ಪಾಲಕ್ ಮನ್ಕೋ, ಚಿಕನ್ ಪೆಪ್ಪರ್ ಮನ್ಕೋ, ಚಿಕನ್ ಪುಳಿ ಮುಂಚಿ ಮನ್ಕೋ, ಪಕ್ಕ ಟೈಸನ್ ಕೋರಿದ ಸುಕ್ಕ ಸ್ಪೆಷಲ್, ಪಕ್ಕ ನೀರು ದೋಸೆ, ಕೋರಿ ರೊಟ್ಟಿ, ಚಪಾತಿ ಒಂದು ಇದು ಉಪ್ಪು ಒಟ್ಟಿಗೆ ಮಲ್ಪ ಎವ್ರಿ ಡೇ. ಸೊ ಅವು ರೆಗ್ಯುಲರ್ ಆದ ಉಪ್ಪು ನಂಚಿನ ಫುಡ್ಡುಲು ಮೂಲು. ಸೊ ಒಂದು ಇದು ನಲ್ಲಾತ ಇನ್ವೆನ್ಷನ್ಸ್ ಮನ್ಪೇರ ಉಂಡಿ ಎಂಕ್ ಮುತ್ತ ಸ್ಪೆಷಲ್ ಒಂಜಿ ಚಿಕನ್ ಫ್ರೈಲ ಮಂತೊಂದುಲ್ಲ ಬಿ ಸ್ಪೆಷಲ್ ಅವು ನೆಕ್ಸ್ಟ್ ದ ಸ್ಟೆಪ್ ಮಂತೊಂದುಲ್ಲ. ಒಬ್ವಿಯಸ್ಲಿ ಉರ್ವ ಸ್ಟೋರ್ ಹೇಳಿದ್ರೆ ಸಿಟಿದು ಅಂತ ಇಂಚುಲ್ಲ ಜನಕ್ಲಿಗೆ ಒಂದು ಟೇಸ್ಟ್ ಬೋರ್ಡ್ ನನಗೆ ತಿಂಚಿ ಬರೋಡ ಹಾಕೊಂಡು. ಸೊ ಬಲೆ ಹೊರ ಬರ್ತಾಡನಿಗ್ಲಿ ಬಂಜಿನಿಗೆ ತಿಂದು ಬೋಲಿ. ಸೊ ಜನ ಜಾಸ್ತಿ ಆಗಲಿಕ್ಕೆ ಎಂಗ್ಲಿಗೆಲ್ಲ ಜಾಸ್ತಿ ಮನ್ಪರೆ ಇಂಟ್ರೆಸ್ಟ್ ಬರೋದು ಉಂಟು. ಸೊ ಇತ್ತ ಕೊರೋನಾದ ಇಫೆಕ್ಟ್. ಸೊ ಒಬ್ವಿಯಸ್ಲಿ ಜನಕ್ಕೂ ಅಂತ ಮೂಮೆಂಟ್ ಕಮ್ಮಿ ಆಗ್ತದೆ. ಸೊ ಇಂಕ್ಲಂತೆ ಬುಡಾಯಿನತ್ತು ಮಾತ್ರ ಪ್ರಿಪೇರ್ ಮಾಡ್ತಂದಿಲ್ಲ. ಸೊ ನೆಕ್ಸ್ಟ್ ಜನ ಮಾತ ಒಟ್ಟು ಸೇರಿನಾಗ ಮಸ್ತ್ ಮನ್ಪುವ ಬಂಜಿ ನಿಲಿಗೆದಿರಲಿ ಬುಡಾಯಿನದ ವೆರೈಟಿ. ಇದೀಗ ಬಂದ ಮತ್ತೊಂದು ಸುದ್ದಿ ಏನಂದ್ರೆ ಮಂಗಳೂರಿನ ಬುಕ್ಕಪಟ್ಟಣದಲ್ಲಿರುವ ಅಪಕ್ಕ ಕ್ವೀನ್ ಕ್ರೂಸ್ಗೂ ಇವರು ವಾರದ ಒಂದು ದಿನ ಭೇಟಿ ನೀಡಿ ಅಲ್ಲಿಯೂ ಜನರಿಗೆ ಟೇಸ್ಟಿ ಫುಡ್ ನೀಡೋದ್ರ ಜೊತೆಗೆ ಮನೋರಂಜನೆಯನ್ನು ಕೂಡ ಒದಗಿಸಲಿದ್ದಾರೆ. ಲೆಗ್ ಲೆಮನ್, ಸೊ ಲೆಮನ್ದ ಮಸಾಲೆನು ಲೆಗ್ದ ಇಂಕೊ ಕಾಂಬಿನೇಷನ್ ಮಾಡ್ತೀನಿ. ಸೊ ಮಾತೆಗೆ ಲಾಭ ಮುಂದೆ ಆ್ಯಕ್ಚುಲಿ. ಸೊ ಕಬಾಬ್ ಟೈಪ್ಲ ಮನ್ಕೊಳ್ಳಿ, ಫ್ರೈಲ ಮನ್ಕೊಳ್ಳಿ, ಆಯಿಲ್ ಫ್ರೈಲ ಮನ್ಕೊಳ್ಳಿ. ಬಟ್ ನೀನು ಏನು ತವಾ ಫ್ರೈ ಮಾಡ್ತಲ್ಲ ಅವಳ ವಿತ್ ಪ್ಯೂರ್ ಕೋಕೋನಟ್ ಆಯಿಲ್. ಸೊ ನಿಮಗೆ ಕಲರ್ ತೋಜೊಂದು ವೈಟ್ ಹಾಕ್ಕೊಂಡು, ಸೊ ವೈಟ್ ದಾಯ ಅಂದ್ಬಿಟ್ಟು ಅವು ಪ್ಯೂರ್ ಕೋಕೋನಟ್ ಆಯಿಲ್. ಸೊ ಆ ಪ್ಯೂರ್ ಕೋಕೋನಟ್ ಆಯಿಲ್ ನೀನು ಫ್ರೈ ಮಾಡ್ಕೋ. ಸೊ ಆಯ್ತು ಅರೋಮ ಎನ್ನಲೆಕ್ಕೊಡು ಮುಲ್ತದು ಆ ರೋಡ್ಸ್ ಆಮೇಲೆ ಮುಟ್ಟ ಕಮ್ಮಿನ ಬರ್ಕೊಂಡು ಅದು ಅಲ್ತದಂತೆ ಜನಕ್ಕೆ ಬರಬೇಡಿ ತಿನ್ಬೇಡ್ರಿ ಆ್ಯಂಡ್ ಎಂಜಾಯ್ ಮಾಡ್ತಂದ್ಲಿರೋ ಫುಡ್ಡು. ಅದೊಟ್ಟಿಗೆ ಹಿಂಗೆ ನಮ್ಮ ಪಿರೋಜಿ ಫುಡ್ ಕ್ಯಾಶ್ಯೂ ಚಿಕನ್, ಸೊ ಅವಿನ ಇಚ್ಚಿ ಆ್ಯಂಡ್ ಐದು ಬಗ್ಗೆ ಅನ್ಪಾನು ಒಂದು ಕೊರಂಟಡೆ ಒಂದು ಸ್ಲೈಸ್ ಬರ್ಕೊಂಡು ಅವಳ ಬೋನ್ಲೆಸ್ ಒಂದು ವಿತ್ ಬೋನ್ಲೆಸ್ ಆ್ಯಂಡ್ ಪಿರೋಜಿ ಹನಿ ಚಿಲ್ಲಿ ಚಿಕನ್ ಅವಳ ಬೋನ್ಲೆಸ್ ನೀನು ಕ್ಯೂದ ಟೈಪ್ ಬರ್ಕೊಂಡು ಆ ಹನಿ ಚಿಲ್ಲಿದ ಕಾಂಬಿನೇಷನ್ ಏನು ಬಿರಿಯಾನಿ ರೈಸ್ ಒಟ್ಟಿಗೆ ಬಂತೆ ಆಯ್ತಾ ಹನಿ ಚಿಲ್ಲಿ ರೈಸ್ ಬೌಲ್ ಬಂದು. ಒಟ್ಟಿನಲ್ಲಿ ಒಬ್ಬ ಖ್ಯಾತ ಕಲಾವಿದ ಕೇವಲ ನಟನೆ ಮಾತ್ರವಲ್ಲ, ರುಚಿ ರುಚಿಯಾದ ಆಹಾರ ಖಾದ್ಯಗಳನ್ನ ಜನತೆಗೆ ಉಣಬಡಿಸುವಲ್ಲಿ ಕೂಡ ಸೈ ಎನಿಸಿಕೊಂಡಿದ್ದಾರೆ. ಅವರ ಈ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಯಶಸ್ವಿಯಾಗಲಿ ಅನ್ನೋದೇ ವಿ4 ನ್ಯೂಸ್ನ ಆಶಯ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.